ಆತ್ಮೀಯ ಸ್ನೇಹಿತರೆ, SRK ಲ್ಯಾಡರ್ಸ್ನ ಸಂಸ್ಥೆಯ 25 ವರ್ಷದ ರಜತ ಸಂಭ್ರಮದ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ಈಗಾಗಲೇ ಒಂದು ಕೃಷಿ ಸಂಸ್ಥೆ ಅದರ ಮಾಲಕರ ಸಾಧನೆಯಿಂದ, ಅವರ ಪ್ರೋತ್ಸಾಹಕರ, ಪ್ರೇರಕರ, ಅವರ ಸಿಬ್ಬಂದಿಗಳ, ಅದನ್ನು ಉಪಯೋಗಿಸುವ ಗ್ರಾಹಕರ ಸಹಕಾರದಿಂದ, ತಾಂತ್ರಿಕವಾಗಿ ವಿಜ್ಞಾನದ ಮನಸ್ಸಿನಿಂದ ಬೆಳೆದರೆ ಯಾವ ರೀತಿ ಸಾಧನೆ ಮಾಡಬೇಕು ಅನ್ನೋದನ್ನು ಯಶಸ್ವಿಯಾಗಿ ತೋರಿಸಿಕೊಟ್ಟಂಥ ಸಂಸ್ಥೆ SRK ಲ್ಯಾಡರ್ಸ್. ಈ ಸಂಸ್ಥೆಯ ಮಾಲಕರು ಅನನ್ಯ ಸಾಧಕರಾದಂಥ ಕೇಶವ್ ಅಮಯ್ಯವರೇ, ಅವರ ಶ್ರೀಮತಿ, ಅವರ ಮಗ ಕೂಡ, ಅವರ ಕುಟುಂಬಿಕರು ಇದ್ದಾರೆ ವೇದಿಕೆಯಲ್ಲಿ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನನ್ನೊಟ್ಟಿಗೆ ಜಿಲ್ಲಾ ಪಂಚಾಯತ್ನಲ್ಲೂ ಕೂಡ ಕೆಲಸ ಕಾರ್ಯವನ್ನು ಮಾಡಿದ ಸುಳ್ಯ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕಿ, ನನ್ನ ಆತ್ಮೀಯ ಸಹೋದರಿ ಆಗಿರುವಂಥ ಶ್ರೀಮತಿ ಭಾಗೀರಥಿ ಮರುಳ್ಯಾರವರೇ, ನನ್ನ ಮಾರ್ಗದರ್ಶಕರು, ಪುತ್ತೂರಿನ ಶಾಸಕನಾಗಿ, ಸಾಧಕನಾಗಿ, ಕೃಷಿಕನಾಗಿ, ಒಬ್ಬ ಸಮಾಜಮುಖಿ ಸಾಧಕರಾದಂಥ ಮಾರ್ಗದರ್ಶಕರಾದಂಥ ಸಂಜೀವ್ ಮಠಂದೂರ್ರವರೇ, ನನ್ನ ಮಾರ್ಗದರ್ಶಕರು, ನನ್ನ ನಾಯಕರಾದಂಥ MB ಸದಾಶಿವನವರೇ, ನಮ್ಮ ಇಲಾಖೆ ಅಧಿಕಾರಿಗಳಿದ್ದಾರೆ, ಡಾಕ್ಟರ್ ಪ್ರಸನ್ನ ಇದ್ದಾರೆ, ಬೇರೆ ನಮ್ಮ ಕೇಶವ ಅಮಯ್ಯವರಿಗೆ ಸಹಕಾರ ಮಾಡಿದಂಥ ಹಿರಿಯರು, ಸನ್ಮಾನ ಸ್ವೀಕರಿಸಿದಂಥ ಹಿರಿಯರೆಲ್ಲ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಕೆಳಗಡೆ ಕೂಡ ಸಮಾಜದ ಅನನ್ಯ ಸಾಧಕರಾದಂಥ ಹಿರಿಯರಿದ್ದೀರಿ. ಇಲ್ಲಿ ಬಂದಿರುವಂಥ ಎಲ್ಲ SRK ಲ್ಯಾಡರ್ಸ್ ಸಂಸ್ಥೆಯ ಅಭಿಮಾನಿಗಳೇ, ಸಿಬ್ಬಂದಿಗಳೇ, ಕೇಶವ ಅಮಯ್ಯವರ ಸ್ನೇಹಿತರೇ, ಆತ್ಮೀಯರೇ, ಸಂಘ ಸಂಸ್ಥೆಗಳ ಹಿರಿಯ ಕಿರಿಯ ಬಂಧು ಭಗಿನಿಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೇ, ತುಂಬ ಸಂತೋಷ ಆಗ್ತಾ ಇದೆ. ಪುತ್ತೂರು ಅಂತ ಹೇಳಿದಾಗ ಅವಿಭಜಿತ ಜಿಲ್ಲೆಯಲ್ಲಿ ನಾನು ನೋಡಿದ್ದೇನೆ, ಕೋಟಾ ಶಿವರಾಮ್ ಕಾರಂತರಿರ್ಬೋದು, ಮೊಳಹಳ್ಳಿಯವರಿರ್ಬೋದು, ಅವರ ಕರ್ಮಭೂಮಿ ಪುತ್ತೂರು. ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಕೃಷಿಯಲ್ಲಿ ಸಾಮುದಾಯಿಕವಾದಂಥ ವಿಶಿಷ್ಟತೆ ಇರುವಂಥ ಪುತ್ತೂರಿನ ಬ್ರ್ಯಾಂಡ್, SRK ಬ್ರ್ಯಾಂಡ್, ಪುತ್ತೂರಿನ ಬ್ರ್ಯಾಂಡ್. ಇಲ್ಲಿಯ ಒಬ್ಬ ಯುವ ಸಾಧಕ ತನ್ನ ಹಿರಿಯರ, ತನ್ನ ಸ್ನೇಹಿತರ ಮಾರ್ಗದರ್ಶನದಿಂದ ಬೆಳೆಯುತ್ತಾ ಇವತ್ತು ಈ ದೇಶದ 5-6 ರಾಜ್ಯಗಳಿಗೆ ಕೃಷಿ ಸಂಬಂಧಿಯಾದಂಥ ತಾಂತ್ರಿಕವಾದ ವಿಜ್ಞಾನದ ಮನಸ್ಸಿನ ಅತ್ಯಂತ ಉಪಯುಕ್ತವಾದಂಥ ಅನ್ವೇಷಣೆಯನ್ನು ಮಾಡುತ್ತಾ, ಒಂದು ರೀತಿಯಲ್ಲಿ ಈ ದೇಶದ ಕೃಷಿಯಲ್ಲಿ ತಂತ್ರಜ್ಞಾನವನ್ನು, ವಿಜ್ಞಾನವನ್ನು ತನ್ಮೂಲಕ ಕೃಷಿಗೂ ಕೂಡ ಪೂರಕವಾದಂಥ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಸಂಸ್ಥೆಯನ್ನು ಕಟ್ಟಿ, ಸಾವಿರಾರು ಏಣಿಗಳ ಮೂಲಕ, ಹಲವಾರು ಯಂತ್ರಗಳ ಮೂಲಕ ನಮ್ಮ ಕೃಷಿಕರು ಎತ್ತರೆತ್ತರಕ್ಕೆ ಬೆಳೆಯುವುದರೊಂದಿಗೆ ಈ ದೇಶವನ್ನು, ಈ ದೇಶದ ಅನಿವಾರ್ಯವಾದಂಥ ಚಟುವಟಿಕೆ ಆಗಿರುವಂಥ ಕೃಷಿಯಲ್ಲಿ ವಿಜ್ಞಾನದ ಮನಸ್ಸು, ತಾಂತ್ರಿಕ ಮನಸ್ಸು, ನಿರಂತರವಾದ ಕೌಶಲ್ಯದ ಅನ್ವೇಷಣೆಯೊಂದಿಗೆ ಸಾಧಿಸುವಂಥ ಛಲದಿಂದ ಈ ಸಂಸ್ಥೆಯನ್ನು ಕಟ್ಟಿ, ಈ ಸಂಸ್ಥೆಯ ಯಶಸ್ಸಿನ ಮೂಲಕ ಇನ್ನಿತರ ಕ್ಷೇತ್ರಕ್ಕೂ ಕೂಡ, ನಿರ್ಮಾಣ ಕ್ಷೇತ್ರಕ್ಕೂ ಮುಂದಡಿ ಇಟ್ಟಂಥ ಕೇಶವರನ್ನು ನಾನು ಅಭಿನಂದಿಸಬೇಕು. ನಿಜವಾದಂಥ ಅವರ ದೂರದೃಷ್ಟಿ, ಅವರ ನಿಜವಾದ ದೃಷ್ಟಿ, ಅವರ ವಿಶಾಲ ಮನಸ್ಸು, ಅವರ ಹೃದಯವಂತಿಕೆ ಅವರ ಹೃದಯದಲ್ಲಿದೆ. ಬಹುಶಃ ಸಾಧಿಸಿದರೆ ಒಬ್ಬ ಏನನ್ನು ಮಾಡಬಹುದು, ಅದರಲ್ಲೂ ಕೂಡ ತನ್ನ ಸ್ನೇಹಿತರ ಸಹಭಾಗಿತ್ವದಿಂದ, ತನ್ನ ಗ್ರಾಹಕ ಸ್ನೇಹಿಯಾದಂಥ ಮನಸ್ಸಿನಿಂದ, ಅನ್ವೇಷಕವಾದಂಥ ಮನಸ್ಸಿನಿಂದ ಕೃಷಿಯಂಥ ಕ್ಷೇತ್ರದಲ್ಲೂ ಕೂಡ ಇನ್ನಷ್ಟು ತಂತ್ರಜ್ಞಾನವನ್ನು ಬೆಳೆಸುವ ಮೂಲಕ ಈ ಒಂದು ಸಂಸ್ಥೆ ಎಲ್ಲ ಕೃಷಿಗೆ ಪೂರಕವಾಗಿರುವ, ತೋಟಗಾರಿಕೆಗೆ ಪೂರಕವಾಗಿರುವಂಥ, ಅದು ಲ್ಯಾಡರ್ ಇರ್ಬೋದು, ತಾಂತ್ರಿಕ ಬೇರೆ ಬೇರೆ ರೀತಿಯ ಯಂತ್ರಗಳಿರ್ಬೋದು, ಅನ್ವೇಷಣೆಯನ್ನು ಮಾಡ್ತಾ ಇದ್ದಾರೆ. ಅವರು ಒಂದು ಮಾತು ಹೇಳಿದರು, 25 ವರ್ಷದಲ್ಲಿ ಆ ಸಂಸ್ಥೆಯ 7 ಬೇಳುಗಳ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕು. ಬಿದ್ದಾಗ ನಾವು ಸೋಲುವುದಿಲ್ಲ, ಬಿದ್ದಾಗ ನಾವು ಎದ್ದೇಳಬೇಕು, ಆ ಮೂಲಕ ನಾವು ಗೆಲುವನ್ನು ಕಾಣಬೇಕು. ಅಲ್ಲಿ ಆತ್ಮವಿಶ್ವಾಸದ ಬದುಕನ್ನು ಕಟ್ಟಬೇಕು. ಆ ಆತ್ಮವಿಶ್ವಾಸದ ಬದುಕಿನಲ್ಲಿ ಸಮುದಾಯಕ್ಕೆ ಬೇಕಾದಂಥ, ಸಹೃದಯಕ್ಕೆ ಬೇಕಾದಂಥ, ದೇಶಕ್ಕೆ ಬೇಕಾದಂಥ ಕೊಡುಗೆಯನ್ನು ಸಲ್ಲಿಸಬೇಕು. ಬಹುಶಃ ಈ ಎಲ್ಲ ಸಾಧನೆಯನ್ನು ಮಾಡಿದ್ರಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡುವಾಗ ಅತ್ಯಂತ ಸಂತೋಷ ಆಗ್ತದೆ. ಶಿವರಾಮ್ ಏಲೇಕಲ್ರವರು, ನಮ್ಮ ಕೇಶವರವರು ನನ್ನೂರಿಗೆ ಬಂದು ನನ್ನನ್ನು ಕರೆದರು. ನಾನೊಬ್ಬ ಸಾಮಾನ್ಯ ಹಳ್ಳಿಯ ರೈತ, ಆದರೆ ಒಂದು ಯೋಚನೆಯನ್ನು ಮಾಡ್ತಾ ಇರ್ತೇನೆ ನಾನು, ಈ ದೇಶದ ಕೃಷಿಯಲ್ಲಿ
ಸದಾ ಚಟುವಟಿಕೆಗಳಾದಾಗ ಈ ದೇಶದ ಕೃಷಿಯಲ್ಲಿ ಯುವ ಮನಸ್ಸುಗಳು, ಯುವಕ ಯುವತಿಯರು ಹಿರಿಯರ ಪರಂಪರೆಯೊಂದಿಗೆ, ವಿಜ್ಞಾನದ ತಾಂತ್ರಿಕ ಮನಸ್ಸಿನೊಂದಿಗೆ ಕೃಷಿಯ ಸಮೃದ್ಧಿಯನ್ನು, ಈ ಮಣ್ಣಿನ ಸಮೃದ್ಧಿಯನ್ನು, ಈ ಮಣ್ಣಿನ ಸತ್ವವನ್ನು, ಈ ದೇಶದ ಸಂಸ್ಕೃತಿಯನ್ನು, ಸಾಮುದಾಯಿಕವಾದ ಭಾವನೆಗಳನ್ನು ಉಳಿಸುತ್ತಾ ಭವಿಷ್ಯ ಭಾರತದ ಸದೃಢತೆಯನ್ನು ಬೆಳೆಸಬೇಕಾಗ್ತದೆ. ಬಹುಶಃ ಇಂಥ ಭವಿಷ್ಯ ಭಾರತದ ಸದೃಢತೆ ಉಳಿಯಬೇಕಿದ್ರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಕೌಶಲ್ಯಗಳು, ಕೇಶವರಂತ ಅವರೆಲ್ಲ ತಂಡವನ್ನು ನಾನು ಆಮಂತ್ರಣ ಪತ್ರಿಕೆಯಲ್ಲಿ ನೋಡಿದೆ. ಆ ಹೆಸರುಗಳನ್ನು ನಾನು ಕೆಲವರನ್ನು ಅವರ ಚಟುವಟಿಕೆಗಳನ್ನು ನಾನು ನೋಡಿದೆ. ಸಾಧಕರನ್ನು, ಹಿರಿಯರನ್ನು, ವಿಜ್ಞಾನಿಗಳನ್ನು, ವ್ಯಾಪಾರಿಗಳನ್ನು, ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಇಟ್ಟುಕೊಂಡು ಕೇಶವರು ತನ್ನ ಕೆಲಸವನ್ನು ಮಾಡ್ತಾ ಇದೆ. ಬಹುಶಃ ಇಂಥ ಒಂದು ದೂರದೃಷ್ಟಿಯ ಬಹುಮುಖದ ಈ ಪ್ರತಿಭೆ ಇನ್ನಷ್ಟು ಸಾಧನೆಯನ್ನು ಕೊಡಲಿ. ಇಂಥ ಒಂದು ಪುತ್ತೂರಿಗೆ ಇಂಥ ಒಂದು ಸಾಧನೆಯ ಮೂಲಕ ಹೇಗೆ ಹೆಸರನ್ನು ತಂದರು, ಇಲ್ಲಿ ನಾವೆಲ್ಲ ಇಷ್ಟು ಜನ ಸೇರಿದ್ದೇವೆ. ಶಿವರಾಮಣ್ಣ ಅವರೆಲ್ಲ ಕರೆದಕ್ಕೆ ನಾನು ಬಂದಿದ್ದೇನೆ. ಬಹುಶಃ ಬಂದ ನಂತರ ಈ ಒಂದು ಎಲ್ಲವನ್ನ ನೋಡುವಾಗ ನಮ್ಮ ಕೃಷಿ, ನಮ್ಮ ತೋಟಗಾರಿಕೆ, ನಮ್ಮ ಸಮೃದ್ಧಿ ಉಳಿದರೆ ನಮ್ಮ ಜಿಲ್ಲೆಯ ಹೈನುಗಾರಿಕೆ ಕೂಡ ಉಳಿಯಬೇಕಾಗಿದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹೈನುಗಾರಿಕೆ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಕೂಲ ಪರಿಸ್ಥಿತಿ ಇದೆ. ಬಹುಶಃ ಕೇಶವರಂಥ ಹಿರಿಯರ, ಸಂಜೀವಣ್ಣನಿಗೆ ಹೈನುಗಾರಿಕೆ ಬಗ್ಗೆ ತುಂಬ ಗೊತ್ತಿದೆ. ಇವೆಲ್ಲರ ಹಿರಿಯರ ಸಾಧನೆಯಿಂದಿನ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಹೈನುಗಾರಿಕೆ ಕೂಡ ನೂತನ ತಂತ್ರಜ್ಞಾನದಿಂದ ಕೃಷಿಗೆ ಪೂರಕವಾಗಿ ಬೆಳೆದು ಬಂದು ಈ ನಾಡಿನ ಸಂಸ್ಕೃತಿ, ಈ ನಾಡಿನ ಸಾವಿರಾರು ವರ್ಷದ ಕೃಷಿಯೊಂದಿಗೆ ಹೈನುಗಾರಿಕೆಯ ಪಶುಸಂಗೋಪನೆಯ ಕೆಲಸ ಕಾರ್ಯಗಳು ಉಳಿಬೇಕು. ಈ ಒಂದು ಕೊಯ್ಲದ ಈ ಊರಿನೊಳಗೆ ಬಂದಾಗ ಡಾಕ್ಟರ್ ಪ್ರಸನ್ನ ಇದ್ದಾರೆ, ನಾನು ನೋಡಿಕೊಂಡು ಬಂದೆ. ಪಶು ಸಂವರ್ಧನೆಯ ಬೇರೆ ಬೇರೆ ರೀತಿಯ ತಳಿಗಳ ಬಗ್ಗೆ, ಪಶುಸಂಗೋಪನಾ ಕಾರ್ಯಕ್ರಮಗಳ ಬಗ್ಗೆ ಈ ಒಂದು ಸುಂದರ ಊರಿನಲ್ಲಿ, ಹತ್ತಿರದ ತುಳುನಾಡಿನಲ್ಲಿ ಬಹುಶಃ ಒಂದು ಗುತ್ತು ಮನೆತನಗಳು ಹಿಂದಿನ ಕಾಲದಲ್ಲಿ ಮಾಡಿರುವಂಥ ಕೃಷಿಯೊಂದಿಗೆ ಸಾಮುದಾಯಿಕ ಒಂದು ಚಟುವಟಿಕೆಯನ್ನು ನೋಡುತ್ತಾ ಸಂತೋಷ ಆಗ್ತಾ ಇದೆ. ಮಗದೊಮ್ಮೆ SRK ಲಾಡರ್ಸಿನ ಈ ಅಪೂರ್ವವಾದ 25 ವರ್ಷದ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ, ಕೇಶವ ಅಮಯ್ಯವರು, ಅವರ ಇಡೀ ತಂಡ ಸಿಬ್ಬಂದಿಗಳು, ಅವರ ಎಲ್ಲ ಪ್ರೇರಕ ಶಕ್ತಿಗಳು ಇವತ್ತು 5 ಜನರಿಗೆ ಸನ್ಮಾನ ಮಾಡಿದರು. ಆ ಹಿರಿಯರಿಗೆ 6 ಜನರಿಗೆ ನೌಕರಿಗೆ ಸನ್ಮಾನ ಮಾಡಿದರೆ, ಮತ್ತೆ 5 ಜನರಿಗೆ ಸನ್ಮಾನ ಮಾಡ್ತಾರೆ. ಬಹುಶಃ ಸನ್ಮಾನವೂ ಕೂಡ ಸಾಧನೆಯ ಒಂದು ಸ್ಫೂರ್ತಿ ಅಂತ ಹೇಳುತ್ತಾ ಈ ಒಂದು ಕೇಶವರ ತಂಡ ಏನಿದೆ SRK ಲ್ಯಾಡರ್ಸ್ ಬಹುಮುಖಿಯಾದ ಸಾಧನೆಯನ್ನು ಮಾಡುತ್ತಾ ಸಶಕ್ತ ಭಾರತದ, ಗ್ರಾಮೀಣ ಭಾರತದ ನಿಜ ಅರ್ಥದ ಸಂಸ್ಥೆಯಾಗಿ ಬೆಳೆಯಲಿ ಅನ್ನುವ ಹಾರೈಕೆಯೊಂದಿಗೆ ನಿಮಗೆಲ್ಲರಿಗೂ ತಲೆಬಾಗಿ ವಂದಿಸಿ, ವೇದಿಕೆಯ ಹಿರಿಯರಿಗೂ ಕೂಡ ಗೌರವವನ್ನು ಸಲ್ಲಿಸಿ, ಬಹುಶಃ ಇವತ್ತು ಮಳೆಗಾಲ ಆರಂಭ ಆಗಿದೆ. ನಮ್ಮ ಇಡೀ ದೇಶದಲ್ಲಿ ಒಂದು ರೀತಿಯ ಒಳ್ಳೆಯ ಕೃಷಿ, ಒಳ್ಳೆಯ ಸಾಮುದಾಯಿಕವಾದ ವಿಚಾರಗಳು ಭವಿಷ್ಯದ ದಿನಗಳಲ್ಲಿ ಬಂದು ಈ ದೇಶ ಸಮೃದ್ಧವಾಗಲಿ. ಈ ದೇಶದಲ್ಲಿ ಎಲ್ಲವೂ ಕೂಡ ವಿಜ್ಞಾನದ ಮನಸ್ಸಿನಲ್ಲಿ ದೇಶದ ಮಣ್ಣಿನ ಪರವಾಗಿ ಉಳಿಯಲಿ. ಕೇಶವ ಅಮಯ್ಯವಂತವರ ಸಾಧನೆ ಯುವ ಶಕ್ತಿಗಳಲ್ಲೂ ಬರಲಿ ಅನ್ನುವ ಹಾರೈಕೆಯೊಂದಿಗೆ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.